ಬಾಲ್ಯದಲ್ಲಿ ಎಲ್ಲ ಮಕ್ಕಳಂತೆ ಆಟವಾಡಿ ಖುಷಿ ಅನುಭವಿಸಬೇಕಾಗಿದ್ದ ಈ ಪುಟ್ಟ ಬಾಲೆ ಹಂಸಿನಿ ಇದೀಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿ ಕಣ್ಣೀರಿಡುತ್ತಿದ್ದಾಳೆ. ಈಕೆಯ ಸ್ಥಿತಿಯನ್ನು ಕಂಡು ಕೇವಲ ಅಪ್ಪ ಅಮ್ಮ ಮಾತ್ರವಲ್ಲ, ಯಾರಾದರೂ ಕೂಡ ಕಣ್ಣಾಳಿಗಳಲ್ಲಿ ನೀರು ಹರಿಸಲೇಬೇಕು. ಅಂತಹ ದಯನೀಯ ಕುಟುಂಬ ಇವರದ್ದು. ಬಾಡಿಗೆ ಮನೆಯಲ್ಲಿರುವ ಬಡತನದ ಈ ಕುಟುಂಬ ಇದೀಗ ಬಾಲಕಿಗೆ ಚಿಕಿತ್ಸೆ ಕೊಡಿಸಲು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಮಂಗಳೂರು ಕೂಳೂರಿನ ನಿವಾಸಿ ಸಂಧ್ಯಾ ಎಂಬುವರ ಮಗಳು ಕಳೆದ ವರ್ಷ 2028ರಂದು ನಡೆದ ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡು ಇದೀಗ ನಗರದ ಎಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾಳೆ. ಕೇವಲ 10 ವರ್ಷದ 4ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ಬಾಲಕಿ ಹಂಸಿನಿಗೆ ದುರ್ವಿಧಿ ಈ ರೀತಿ ಬರೆಯನ್ನ ಎಳೆಬಾರದಿತ್ತು. ಸಾವು ಬದುಕಿನ ಹೋರಾಟದಲ್ಲಿ ಸುಪ್ತ ವ್ಯವಸ್ಥೆಯಲ್ಲಿರುವ ಈಕೆಗೆ ಲಂಗ್ಸ್, ತಲೆ ಎಲುಬುಗಳಿಗೆ ಪೆಟ್ಟಾಗಿದ್ದು ಸಾವಿರಾರು ರೂಪಾಯಿ ಖರ್ಚಿಗೆ ಬೇಕಾಗಿದೆ. ಹೀಗಾಗಿ ಸಹೃದಯ ದಾನಿಗಳು ಬಾಲಕಿಯ ಚೇತರಿಕೆಗೆ ನೆರವಾಗಲು, ಆಕೆಯ ಬದುಕಿಗೆ ಮತ್ತೆ ಚೈತನ್ಯ ತುಂಬಲು ನೆರವಾಗಬೇಕಾಗಿದೆ. ಸಹೃದಯ ದಾನಿಗಳು ತಮ್ಮ ನೆರವು ನೀಡಬೇಕಾಗಿರುವ ವಿಳಾಸ: ಸಂಧ್ಯಾ, ಖಾತೆ ಸಂಖ್ಯೆ 33202010010713, IFSC ಕೋಡ್ UBIN 005332220, ಯೂನಿಯನ್ ಬ್ಯಾಂಕ್ ಕೂಳೂರು ಶಾಖೆ, ಮಂಗಳೂರು.